ನಿಮಗೆ ದಿಢೀರ್ ದೋಸೆ ಮಾಡಬೇಕು ಅಂತಂದರೆ ಒಂದು 1/4 ಕಪ್ಪು ಇದು ಪುರಿ ಬರುತ್ತಲ್ಲ ಪಫ್ಡ್ ರೈಸು, ಅದು ಒಂದು ಅರ್ಧ ಕಪ್ಪು ರವೆ ಮತ್ತು ಅಥವಾ ಸೂಜಿ, ಒಂದು 3/4 ಕಪ್ಪು ರೈಸ್ ಫ್ಲೋರು ಅಕ್ಕಿ ಹಿಟ್ಟು, ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಹಾಕಿ ನೆನೆಸ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಟು ಅದನ್ನು ಬ್ಯಾಟ್ರ್ ಮಾಡ್ಕೊಳ್ಳಿ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಇದು ನಿಮ್ಮ ಹತ್ರ ಕೋಕೋನಟ್ ಮಿಲ್ಕ್ ಪೌಡ್ರ್ ಇದ್ದರೆ ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್, ಅಪ್ಪಂ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಪರವಾಗಿಲ್ಲ, ಆಪ್ಷನಲ್ ಅದು. ನಿಮಗೆ ಬೇಕು ಅನ್ಸಿದ್ರೆ ಒಂದು ಚಿಟಕಿ ಈನೋ ಹಾಕಬಹುದು, ಅದೂ ಆಪ್ಷನಲ್ಲು, ಬೇಕೇ ಬೇಕಂತ ಇಲ್ಲ. ಅದೆರಡು ಹಾಕೋದ್ರಿಂದ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ದಿಢೀರಂತ ತಿನ್ನಬೇಕು ಅಂತಂದರೆ ಯೂಸ್ ಆಗುತ್ತೆ. ಒರಿಜಿನಲ್ ಟೇಸ್ಟ್ ಇರಲ್ಲ, ಬಟ್ ಅರ್ಜೆಂಟಿಗೆ ಆಗಿ ಬರುತ್ತೆ. ಮಾಡಿ ನೋಡಿ ಒಂದ್ಸಲ, ಹೇಗಾಯ್ತಂತ ಹೇಳಿ.